ಕುಂದಾಪುರದ ತಾಲೂಕಿನ ಅನಗಳ್ಳಿಯ ಹೆಬ್ಬಾರ ಬೆಟ್ಟುವಿನ ಶ್ರೀ ದತ್ತಾಶ್ರಮ ಶ್ರೀ ಆದಿಶಕ್ತಿ ಮಠದ ಪ್ರತಿಷ್ಠಾ ವರ್ಧಂತಿ ಹಾಗೂ ಶ್ರೀ ನರ್ಮದಾಲಿಂಗ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮ ಬುಧವಾರದಂದು ಋಷಿ ಮುನಿಗಳು ನಡೆದಾಡಿದ ಪುಣ್ಯ ಭೂಮಿಯಾದ ಹೆಬ್ಬಾರ ಬೆಟ್ಟುವಿನಲ್ಲಿ ನಡೆಯಿತು. ಶೃಂಗೇರಿ ಗೌರಿಗದ್ದೆಯ ಶ್ರೀ ದತ್ತಾಶ್ರಮದ ಅವಧೂತ ಶ್ರೀ ವಿನಯ ಗುರೂಜಿ ಮತ್ತು ನಾಗಸಾಧುಗಳ ಪಂಥದ ರಾಷ್ಟ್ರೀಯ ಜುನಾ ನವದೆಹಲಿ ಅಖಾಡದ ಉಪಾಧ್ಯಕ್ಷ ಅಗಸ್ತ್ಯಗಿರಿ ಮಹಾರಾಜ್ ಅವರಿಂದ ಬೆಳಗಿನಿಂದಲೇ ನರ್ಮದಾ ಲಿಂಗದ ಪ್ರತಿಷ್ಠಾಪನೆ, ಅಭಿಷೇಕ, ದತ್ತಾಶ್ರಮ ವರ್ಧಂತಿ ನಡೆಯಿತು. ನರ್ಮದಾ ಲಿಂಗಕ್ಕೆ ಹಾಲು, ತುಪ್ಪ, ಜೇನು, ಸಿಯಾಳ, ನೀರು, ರಕ್ತಚಂದನ, ಅರಿಶಿನ, ಕುಂಕುಮ, ಭಸ್ಮ, ಸಕ್ಕರೆ, ಕಬ್ಬಿನ ಹಾಲು ಸೇರಿದಂತೆ ಪುಣ್ಯ ದ್ರವ್ಯಗಳಿಂದ ಅಭಿಷೇಕ ನೆರವೇರಿಸಲಾಯಿತು. ಈ ವೇಳೆ ನೆರೆದ ಭಕ್ತ ಸಾಗರವು ಹರಹರ ಮಹದೇವ ಘೋಷಣೆಯೊಂದಿಗೆ ಭಕ್ತಿ ಸಮರ್ಪಿಸಿದರು. ಶಂಕರನಾರಾಯಣ ಶ್ರೀಶ ಜೋಯಿಸ ಅವರ ನೇತೃತ್ವದಲ್ಲಿ ಕ್ಷೇತ್ರದಲ್ಲಿ ಆದಿವಾಸ ಹೋಮ, ದತ್ತಾಭಿಷೇಕ, ಶತರುದ್ರಾಭಿಷೇಕ, ಪವನ ಹೋಮ, ದುರ್ಗಾ ಶೆಟ್ಟಿ ಹೋಮ ಮೊದಲಾದ ಧಾರ್ಮಿಕ ಕಾರ್ಯವೂ ನಡೆಯಿತು. ಮಧ್ಯಾಹ್ನ ನಡೆದ ಅನ್ನ ಸಂತರ್ಪಣೆಯಲ್ಲಿ 7,000ಕ್ಕೂ ಅಧಿಕ ಭಕ್ತಾದಿಗಳು ಪಾಲ್ಗೊಂಡರು. ಬಹಳ ವಿಶೇಷವಾದ ದಿನದಲ್ಲಿ ನಾವಿದ್ದೇವೆ. ಇಡೀ ದಕ್ಷಿಣ ಭಾರತದಲ್ಲಿ ನರ್ಮದೇಶ್ವರ ಬಾಣಲಿಂಗವನ್ನು ಇವತ್ತು ನಾವಿಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಇದು ದಕ್ಷಿಣ ಭಾರತಕ್ಕೆ ಮೊದಲ ಲಿಂಗ ಆಗಿರ್ತದೆ. ಉತ್ತರ ಭಾರತದಲ್ಲಿ ಈ ಲಿಂಗಗಳು ನಮಗೆ ಸಿಗ್ತದೆ. ಅದು ಇವತ್ತು ಆನಗಳ್ಳಿಯ ಈ ದತ್ತಾಶ್ರಮದಲ್ಲಿ ಎಲ್ಲ ಜಾತಿ ವರ್ಗದವರಿಗೂ ಮುಟ್ಟಿ ಪೂಜೆ ಮಾಡತಕ್ಕಂಥ ಅವಕಾಶವನ್ನು ಕೊಟ್ಟು ಈ ನರ್ಮದಾ ಲಿಂಗವನ್ನು ವಿನಯ ಗುರೂಜಿಯವರ ಕೈಯಲ್ಲಿ ನಾವು ಸ್ಥಾಪನೆಯನ್ನು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಬಸ್ರೂರು ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಧರ್ಮದರ್ಶಿ ಅಪ್ಪಣ್ಣ ಹೆಗ್ಡೆ, ವಿದ್ವಾನ್ ತಟ್ಟವಟ್ಟು ವಾಸುದೇವ ಜೋಯಿಸ, ಬೈಂದೂರು ಮಾಜಿ ಶಾಸಕ ಕೆ. ಗೋಪಾಲ ಪೂಜಾರಿ, ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ, ಉದ್ಯಮಿಗಳಾದ ಗುರ್ಮೆ ಸುರೇಶ್ ಶೆಟ್ಟಿ, ಯಶ್ಪಾಲ್ ಸುವರ್ಣ, ಜಿಲ್ಲಾ ಪಂಚಾಯತ್ ಸದಸ್ಯೆ ಗೀತಾಂಜಲಿ ಸುವರ್ಣ, ಚಂದ್ರಗೌಡ ಜಯಪುರ, ಆರ್ಎಸ್ಎಸ್ ಮುಖಂಡ ಸುಬ್ರಹ್ಮಣ್ಯ ಹೊಳ್ಳ, ಅನಗಳ್ಳಿ ದತ್ತಾಶ್ರಮದ ಪ್ರವರ್ತಕರಾದ ಸುಭಾಷ್ ಪೂಜಾರಿ ಸಂಗಮ್, ಫರ್ಮಿನ್ ಎಸ್ ಪೂಜಾರಿ, ಯಶೋಧ ಎಸ್ ಪೂಜಾರಿ, ಹರೀಶ್ ತೋಳಾರ್ ಕೊಲ್ಲೂರು, ಸಂಗಮ್ ಫ್ರೆಂಡ್ಸ್ ಸಂಗಮ್, ಪ್ರಗತಿ ಯುವಕ ಮಂಡಲ ಅನಗಳ್ಳಿ, ಗೆಳೆಯರ ಬಳಗ ಅನಗಳ್ಳಿ ಸಂಘಟನೆಯವರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.